ಇವತ್ತೊಂದು ಭಾರಿ ಖುಷಿಯ ವಿಷಯ. ಯಾಕೆಂದರೆ ಎಲ್ಲರೂ ಕೇಳ್ತಿದ್ರು ಈ ರೋಟ್ರಿ ಕ್ಲಬ್ಬಲ್ಲಿ ಏನು ಬೆನಿಫಿಟ್ ಇದೆ ಅಂತ. ಯಾರು ಎಲ್ಲರೂ ಹೊಸದು ಮೆಂಬರ್ ಮಾಡಿದ್ರು ಕೇಳೋದು ಒಂದೇ, ರೋಟ್ರಿಯಿಂದ ಏನು ಬೆನಿಫಿಟ್ ಅಂತ. ಇವತ್ತು ಏನು ಬೆನಿಫಿಟ್ ಅಂತ ನನಗೊಂದು ಒಳ್ಳೆ ಬೆನಿಫಿಟ್ ಅಂದರೆ ನನ್ನ ಹಿರಿಯರು ಹಾಗೂ ಮಾರ್ಗದರ್ಶಕರು ಡಾಕ್ಟರ್ ಸದಾನಂದ ಶೆಟ್ಟಿ ಅವರ ಹತ್ತಿರ ಕೂತ್ಕೊಳ್ಳೋ ಭಾಗ್ಯ ನನಗೆ. ಅದೊಂದು ನನ್ನ ಏನೋ ಒಂದು ಪುಣ್ಯ. ಹಾಗೆ ನಾವು ಮುಂಚೆ ಈ ಏಷ್ಯಾಡ್ ಒಲಿಂಪಿಕ್ಸನ್ನು ನಾವು ಟಿ ವಿಯಲ್ಲೇ ನೋಡ್ತಾ ಇದ್ದಾರೆ ಎಲ್ಲರೂ ನೋಡಿಕೊಂಡು. ಇವತ್ತು ನಮಗೆ ಅವರನ್ನು ಕಣ್ಣೆದುರು ನೋಡಲಿಕ್ಕೆ ಭಾಗ್ಯ, ಮತ್ತು ಅವರು ನಮ್ಮ ಹತ್ತಿರ ಕೂತ್ಕೊಂಡು ಅವರು ಇವತ್ತು ಈ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕ ಸ್ವಾಗತ. ಡಾಕ್ಟರ್ ಸದಾನಂದ ಶೆಟ್ಟಿ ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕ ಸ್ವಾಗತ. ಮತ್ತು ಅರ್ಜುನ್ ಅವಾರ್ಡ್ ವಿನ್ನರ್ ವಿಲ್ಸನ್ ಸರ್, ಯು ಆಲ್ಸೋ ವೆಲ್ಕಮ್ ಯು ಸರ್. ಆ್ಯಂಡ್ ರಾಹುಲ್ ಆಚಾರ್ಯ ನಿಮಗೂ, ಹಾಗೂ ನಮ್ಮ ಝೋನಿನ ಲೆಫ್ಟಿನೆಂಟ್ ಸಾಯಿಬಾಬಾ ರಾವ್ ಆ್ಯಂಡ್ ರವಿ ಜಲಾನ್ ಆ್ಯಂಡ್ ಅವಿನಾಶ್ ಕುಲಾಲ್ ಆ್ಯಂಡ್ ರೈ. ಇಂದು ನಮಗೆ ಬಹಳ ಖುಷಿ. ಯಾಕಂದರೆ ಇಬ್ಬರು ಸಾಧಕರು ಒಂದೇ ವೇದಿಕೆಯಲ್ಲಿದ್ದಾರೆ. ಒಬ್ಬರು ಸಾಧಕರು ನಮ್ಮದು ಫಸ್ಟಿಗೆ ನಮ್ಮದು ಇವರು ಡಾಕ್ಟರ್ ಸದಾನಂದ ಶೆಟ್ಟರಿಗೆ ಅವರಿಗೆ ನಾವು ವಂದನಾ ಅವಾರ್ಡ್ ಕೊಟ್ಟಿದ್ದೇವೆ. ಅವರು ನಮ್ಮ ಒಟ್ಟಿಗೆ ವೇದಿಕೆಯಲ್ಲಿದ್ದಾರೆ. ಮತ್ತು ಇನ್ನೊಂದಂದರೆ ಒಂದು ವಿನ್ನರ್, ಒಂದು ಇನ್ನೊಂದು ಅವಾರ್ಡಿಗೆ ಇವತ್ತು ಅವಾರ್ಡ್ ಕೊಡೋದು, ಅದು ಒಂದು ನಮ್ಮ ರೋಟ್ರಿ ಸೆಂಟ್ರಲ್ನ ಒಂದು ಹಿಸ್ಟ್ರಿ. ಯಾಕಂದರೆ ಇಷ್ಟರವರೆಗೆ ಯಾರು ಒಂದು ಅವಾರ್ಡ್ ಇನ್ನೊಂದು ಅವಾರ್ಡಿಗೆ ಆನರ್ ಮಾಡೋದಿಲ್ಲ. ಅದಕ್ಕೆ ನಮಗೆ ಬಹಳ ಖುಷಿ. ಮತ್ತು ನಮ್ಮ ಡಾಕ್ಟರ್ ಸದಾನಂದ ಶೆಟ್ಟಿ ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಿದ್ದೇನೆ. ಯಾಕಂದರೆ ಅವರು ಸದಾನಂದ ಶೆಟ್ಟಿ ಅವರು ಸ್ವತಃ ಅವರು ಸ್ಪೋರ್ಟ್ಸ್ ಪರ್ಸನ್ ಮತ್ತು ಅವರು ಮಹಾ ಪೋಷಕರು ಮತ್ತು ಸ್ಪೋರ್ಟ್ಸ್ ಪ್ರಮೋಟರ್ಸ್ ಇದರ ಚಾರ್ಟರ್ಡ್ ಪ್ರೆಸಿಡೆಂಟ್ ಕೂಡ ಅವರು. ಮತ್ತು ಜಿಲ್ಲಾ ಕುಸ್ತಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕುಸ್ತಿ ಮತ್ತು 13 ಅಥ್ಲೆಟಿಕ್ಸ್, ಒಟ್ಟು ಅಥ್ಲೆಟಿಕ್ಸ್ ಇದರ ಒಟ್ಟು 13 ಕ್ರೀಡಾ ಸಂಘಟನೆಗಳ ಅಧ್ಯಕ್ಷರಾಗಿ ಇವರು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮನ್ನೆಲ್ಲ ದೊಡ್ಡಣ್ಣನಾಗಿ ಅವರನ್ನು ರೆಕಗ್ನೈಸ್ ಮಾಡಿದ್ದೇವೆ ನಾವೆಲ್ಲರೂ. ಇವರು ಮಮತಾ ಪೂಜಾರಿ, ವಂದನಾ ಶಾನ್ಭೋಗ್, ವಲ್ಸಮ್ಮ, ಪೂವಮ್ಮ, ಆನಂದ್ ಶೆಟ್ಟಿ ಅಂಥ ಅನೇಕ ಕ್ರೀಡಾಪಟುಗಳಿಗೆ ತರಬೇತಿಯು ಸೇರಿದಂತೆ ಫೈನಾನ್ಷಿಯಲ್ ಹೆಲ್ಪನ್ನು ಮಾಡಿ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರೆಲ್ಲರೂ ಗುರುತಿಸುವಂತಾಗಲು ಸದಾನಂದ ಶೆಟ್ಟಿ ಅವರ ಕೊಡುಗೆ ಬಹಳಷ್ಟಿದೆ. ಸದಾ ಸಹಾಯ ಹಸ್ತವನ್ನು ನೀಡುತ್ತಿರುವ ಕ್ರೀಡಾ ಕ್ಷೇತ್ರದ ಓಯಾಸಿಸ್ ಎಂದೇ ಕರೆಯಲ್ಪಡುವ ಕೊಡುಗೆ ದಾನಿ, ದಾರ್ಶನಿಕ. ಅದಕ್ಕೂ ಮಿಗಿಲಾಗಿ ಈ ಹಿಂದೆ ನಮ್ಮ ಕ್ಲಬ್ಬಿನ ಪ್ರತಿಷ್ಠಿತ ವಂದನಾ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದ ಹತ್ತೂರು ಸದಾನಂದ ಶೆಟ್ಟಿ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಇಂದು ನಮ್ಮ ಇವತ್ತಿನ ವಂದನಾ ಅವಾರ್ಡ್ ಇವರು ಯಾರಂದರೆ, ಈ ಮಕ್ಕಳಿಗೆ ಈಗೆಲ್ಲ ಗೊತ್ತಿರಲಿಕ್ಕೆ ಅವರಂದರೆ, ನೀವು ಹುಟ್ಟುವ ಮೊದಲೇ ಅವರು ಒಲಿಂಪಿಕಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಮತ್ತು ಏಷ್ಯಾಡಲ್ಲಿ ಇವರು ಚಾಂಪಿಯನ್ ಆಗಿದ್ದರು. ಮತ್ತು ಇವರು ಪದ್ಮಶ್ರೀ ಅವಾರ್ಡಿ ಮತ್ತು ಅರ್ಜುನ್ ಅವಾರ್ಡು. ಅವರಿಗೂ ನಾನು ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಅವರ ಗಂಡ ಇದ್ದಾರೆ ವಿಲ್ಸನ್, ಇವರು ಸ್ವಿಮ್ಮರ್ ಮತ್ತು ಅರ್ಜುನ್ ಅವಾರ್ಡ್. ಇವರು ಇವಾಗ ರೈಲ್ವೆಯಲ್ಲಿ ದುಡಿತಾ ಇದ್ದಾರೆ. ಮತ್ತು ಇವರು ಅಂತಾರಾಷ್ಟ್ರೀಯ ಇಂಡಿಯಾದು ಇದರಲ್ಲಿ ಯಾವುದರಲ್ಲಿ ಸ್ವಿಮ್ಮಿಂಗಲ್ಲಿ ಇವರು ಕೋಚ್ ಆಗೂ ಇದ್ದಾರೆ. ಹಾಗೂ ನಮ್ಮ ಇವತ್ತಿನ ಪದ್ಮಶ್ರೀ ಅವಾರ್ಡಿ ಮತ್ತು ಇವರು ಅರ್ಜುನ್ ಅವಾರ್ಡಿ ಅವರು ಇದರಲ್ಲಿ ಯಾವುದರಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಮೆಡ್ರಾಸಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ಎಲ್ರಿಗೂ ಮತ್ತು ಇವತ್ತು ಬಂದ ನಮ್ಮ ಎಲ್ಲ ಕ್ಲಬ್ಬಿನ ಸದಸ್ಯರು ಮತ್ತು ಬಂದ ಮುಖ್ಯ ಅತಿಥಿಗಳು ಮತ್ತು ಪತ್ರಕರ್ತರು ಮತ್ತು ರೋಟ್ರಾಕ್ಟರ್ ಎಲ್ಲರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. We will be fair in all the things we think, say and do.
We will build goodwill with all concerned, and we impose these obligations upon ourselves voluntarily. So help us, God. We are lucky to have you in the stage today. As lucky as you are to be with us, because we honor this Vandana award and we select the right person and give. So we say both are lucky to have the award. We don't give to anybody or anybody on that. The deserving person gets it. So you are also lucky to get the award. We are also lucky to have you. One thing is there. And for our Rajesh sir, Sadanand Shetty is like a pillar. If he says, Sadanand Shetty says it's day, he says it's day. So he went on in a pleasure of praising him much. He is a known figure to everybody. He is a very good. And we welcome you, sir, once again. Thank you, sir. And now coming back to the stage, Saurabh, son of Rotarian Devdas Rai, birthday on 19th. So please do come and Savya. Okay, then John Rahul, son of Rotarian Rajesh Shetty, and Vidya, Rajesh Sitaram, sir, on the 14th, and Sisti, daughter of Ravi Jalan. I think the mother can do the honors and collecting the. And Dinah, Janardhan Alva, sir, on the 29th. John Nitesh. Thank you for this opportunity and giving me opportunity to release this bulletin. And also I request that please support the Rotrack movement, because I am representing the 44th clubs of District 3181. So it is progressing very well. So even we have a few more events. So I request all of you to support and do the best need. And also we are having the district awards coming soon. So the president of the Mangalore city, Rotractor Avinash, I call him Avinash sir. So he is also there. So he is also supporting me the best. So all the very best, and thank you so much for this wonderful function. Thank you so much. Esteemed Vandana awardee of this year, Padma Shri awardee and Arjuna awardee, international athlete of fame, the first woman athlete who has, many firsts are there. Of course, all that I won't go because our Rotrack president will be giving the biodata, Mrs. Shiny Wilson. And we were pleasantly surprised to know that Wilson Cherian also is Arjuna awardee. That we came to know late, otherwise one memento and all would be there for you also. So Arjuna awardee, Mr. Wilson Cherian, the chief guest of today's function, according to me, the number one sports promoter, forget everything else, the number one sports promoter of Karnataka, Dr. A. Sadananda Shetty, the guest of honor, the district Rotrack representative, RI District 3181, Rotractor Rahul Acharya, president of the Rotary Club of Mangalore Central, Rotarian Rajesh Shetty, secretary of the Rotary Club of Mangalore Central, Rotarian PPPHF Ravi Jalan, zonal lieutenant, RI District 3181, Zone 2, and immediate past president, Rotractor Sai Baba Rao, president-elect of the Rotary Club of Mangalore Central, Rotarian Brian Pinto, Rotractor Avinash Kulal, secretary of the Rotrack Club of Mangalore City, Rotractor Varun Ray, distinguished Rotarians, Rotractors, ladies and gentlemen. It was in the year 1996 that the Rotrack Club of Mangalore City started this Vandana Award presentation. The Rotarians didn't start it, the Rotractors started it. And from 96 to 2004, the Rotractors were giving to the best postman, best railway employee, and all those things. Then we realized that the Rotrack Club cannot do it alone because, at least you need a good, good crowd. And that is when, as the chairman of the Rotrack Club of Mangalore City for the past 20 years, I decided to involve the Rotary Club of Mangalore Central in the Vandana Awards. And then we changed the nature of the award to an Achievers Award. So this Vandana Award from 2004 and 5
has got the following awardees. 2004 and 5, we had Mr. Anand Shetty, Dr. Shantaram Shetty, Professor G.R. Ray, Mr. Pradeep Kalkura, Mr. Kadri Navaneet Shetty, Mr. B.R. Bhatt, and Vandana Shanbog. Vandana, not Rao. Vandana Shanbog, now Vandana Pai. She was a wife of our Rotarian now, of course. So she was honored in the first year, 2004 and 5. 2005 and 6, we honored Dr. M. Mohanalwa, Dr. Sadananda Shetty. Then we honored Mr. Na Mogasale, Mr. Harsha, and Brigadier I. Nanjappa Ray. 2005 and 6, we honored Padma Vibhushan Professor Dr. B.M. Hegde, Professor Dr. N.R. Shetty, Dr. M.N. Rajendra Kumar. Then also we honored this Amrita Someshwara, late Mr. Amrita Someshwara, Mr. Ramakrishna, and Padma Shri Harekala Hajabba. 2007 and 8, we honored Justice N. Santosh Hegde. 2008 and 9, we honored Padma Shri B.S. Chandrasekhar. 2009 and 10, we honored Mr. Guru Kiran. 2010 and 11, we honored late Padma Shri Kadri Gopalnath. 2011 and 12, Dr. A.J. Shetty. 2012 and 13, Mr. Kasargod Chinna and the Rotary Mobility Center for the Blind. 2013 and 14, we honored Dr. B.R. Shetty. 2014 and 15, we honored Dr. Shashikiran Shetty. 2015 and 16, we honored Mr. Javagal Srinath. 2017 and 18, we honored Dr. Devidas Kapikad and Mr. Navin D. Padil. 2016 and 17, we honored late Mr. Jairam Bhatt and late Mr. Manohar Prasad. 2019 and 20, 19 and 20, we honored Padma Shri Salumarada Timmaka and Ramakrishna Mission. 2020-21, Dr. N. Vinay Hegde. 2021-22, Mr. Bojraj Vamanjur and Mr. Arvind Bolar. 2022-23, that is last year, we honored Mr. Ramesh Bhatt, and 2023-24, Mrs. Shiny Wilson. So these are the awardees which we have honored. Now, this award has, I would say, a certain value. When we honored Harekala Hajabba, he is a noted social worker. He runs a Kannada medium school. Nobody knew him. It was in 2005, I think around that time, 2004-05, that he came to my clinic for some help. I was a Rotary assistant governor. He said, I am running a Kannada medium school in Harekala, and I am the tenant of your grandfather, my grandfather. Then I went into think and realized what a amount of work he was doing. And when we honored him in the press conference, they asked us, who is this Harekala Hajabba? Today, everybody knows him. So that is one thing. Similarly, Brigadier I. Nanjappa, my cousin, he was in the army he has lived through death, came out from the jaws of death 5 times. When we honored him, people asked, who is he? So this Vandana award is a stepping stone for many people. They then go on to win Padma Shri and all those things. And this year, when we were going about the, looking for the people, I met, my relatives met G.R. Vishwanath. He said he is with the IPL now, Kannada commentary. In fact, he is doing the Kannada commentary. He couldn't come. Then, of course, from the last year, we have got a gem. He'll be coming to join us later when he'll be there. That is Rotarian MPHF B.N. Ravindra. I don't know how much of contacts he has. He, in fact, met Rahul Gandhi very recently. So, my task, or rather the club's task, is very easy. He contacted Krishnamacharya Srikanth. Srikanth said, next time I'll come. That's a number, the influence he has got. Shiny Wilson was, of course, he also asked P.T. Usha. She said she's a Rajya Sabha MP and now political there. Shiny Wilson, because Shiny Abraham, I was watching her when I was a young boy, I was watching her athletic achievements. Shiny Wilson, today, of course, our Rotaract president will read her son. It is a biodata which, in fact, I have got about 200 calls from all over the district. How did you get this Vandana Award? This Vandana Award is it's a public image project of our club. Many people admire us for this Vandana Award. And the people whom we honor, we don't honor them for the help they'll give to us. No. I honored Dr. B.R. Shetty. I didn't even stay in his house. He told me, come to stay in the 100th floor of... No, I stayed with my relatives. We give the honor because they deserve it, and if they accept it, it is our
it's our pleasure. So you have accepted to accept the award, madam. And we thank you for all the things, and we thank you for having spared your precious time and come over here. We also thank Mr. Wilson Cherian, and also I would specially like to thank Rotarian PHF B.N. Ravindra for all the help. This Vandana Award will go on through the years. The Rotary Club of Mangalore Central and the Rotrack Club of Mangalore City. Rotrack is an organization for 18 to 30. Now they have extended to beyond 30. It's the youth organization of Rotary. Will continue to honor people who deserve to be honored through the years. With these few words, I remain yours in Rotary and Rotrack. Thank you. Who has entered the semi-finals in the Olympics in 1984, 4x400 meters, secured 7th place in the finals, which is the first time in the Olympics history by Indian women. First women who participated in Olympics 4 times continuously in 1984, 1988, 1992, 1996. First Indian women who was the flag bearer and captain of the Indian team in the Olympic Games in 1992. First Indian woman who ran under 2 minutes in 800 meter run. That time is 1 minute 59 seconds. First Indian team and first Asian who represented Asia in 4 World Cup athletic meets. That is in 1985, 1989, 1992, 1995. She represented the nation in 3 Asian Games in 1982, 1985 and 1993. In that secured 1 gold, 2 silver and 1 bronze medals. Participated in first World Indoor Games at Paris, secured 5th place in 800 meters. Only India women athletic who represented the country 6 times in Asian track and field meets. That is in 1985, 1987, then 89, 1991, 1993 and 1995, and secured 7 gold, 5 silver and 2 bronze medals. She is the only Indian and South Asian athletic who represented all 7 times South Asian Federation meet and secured 18 gold and 2 silver medals. After giving birth to a female child, became Asian champion within 1 year, secured more than 80 medals in international competitions, and she represented the country in 2 world championships, that is in 1986 and 1985. ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಗಳನ್ನು ಉತ್ಪತ್ತಿ ಮಾಡಿದೇ ಸದನ್ ಶೆಟ್ಟಿ ಅಂತ ಹೇಳ್ಬೋದು, ಸ್ಪೋರ್ಟ್ಸ್ ಪ್ರಮೋಟರ್ಸ್. ನಮ್ಮಲ್ಲಿ ಇನ್ನೂ 2 ಹೆಚ್ಚುವರಿ ಇದ್ದಾರೆ ಅಲ್ಲಿ. ನಮ್ಮ ಉಷಾ ರಾಜಾರಾಮ್ ಮೇಡಮ್, ಇವರು ನಮ್ಮ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ನ ಕ್ಯಾಪ್ಟನ್ ಆಗಿದ್ದರು, ಲೇಡೀಸ್. ಅದೇ ರೀತಿ ರಾಜಾರಾಮ್ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಪ್ಲೇಯರ್, ದೊಡ್ಡ ಲಿಫ್ಟರ್, ಒಳ್ಳೆಯ ಮಿಲಿಟರಿಯಲ್ಲಿ ಸಹ ಇದ್ದವರು. ಅವರ ಅಶ್ವಿನ್ ನಾಯಕ್ ಮೋಟರ್ ರ್ಯಾಲಿ ಚಾಂಪಿಯನ್. ವೆಲ್ಕಮ್ ಸರ್. ಅದೇ ರೀತಿ ಸದನ್ ಶೆಟ್ಟಿ ಅವರು ನಮ್ಮ ಕರಾಟೆ, ಕಬಡ್ಡಿ, ಬಾಸ್ಕೆಟ್ಬಾಲ್, ಶಟಲ್ ಬ್ಯಾಡ್ಮಿಂಟನ್, ಪವರ್ ಲಿಫ್ಟಿಂಗ್ ಇದರದೆಲ್ಲ ಪ್ರೆಸಿಡೆಂಟ್ ಆಗಿದ್ದರು. ಅದೇ ರೀತಿ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಆಫ್ ಶಟಲ್ ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್ ಆ್ಯಂಡ್ ಕಬಡ್ಡಿ ಸ್ಟೇಟ್ ಇದು ಸಹ. ಅದೇ ರೀತಿ ನಮ್ಮ ಮ್ಯೂತ ಇದು ಸಹ ಸ್ಟೇಟ್ ಪ್ರೆಸಿಡೆಂಟ್. ಇವರು ನಮ್ಮ ಮಾತೃಸಂಘ, ಬಂಟರ ಮಾತೃಸಂಘದ ಅಧ್ಯಕ್ಷರಾಗಿ 2002ನೇ ಇಸವಿಯಲ್ಲಿ ಕೂಲೂರಿನಲ್ಲಿ ಒಂದು ವಿಶ್ವ ಸಮ್ಮೇಳನ ಮಾಡಿದ್ದರು. ಅದು ಹಿಸ್ಟ್ರಿ. ಇವತ್ತು ಸಹ ಅಂಥ ಸಮ್ಮೇಳನವನ್ನು ಮೀರುವಂಥ ಸಮ್ಮೇಳನೇ ಬರಲಿಲ್ಲ. ಇನ್ನು ಫ್ಯೂಚರಲ್ಲಿ ಬರ್ಬೋದು. ಅಂದರೆ ರೆಕಾರ್ಡ್ ಇರುವುದೇ, ಅದನ್ನು ಬೇರೊಬ್ಬರು ಹೊಡಿಬೇಕು. ಆದರೆ ಇಷ್ಟವರೆಗೆ ಹೊಡಿಲಿಲ್ಲ ಯಾರು ಅಂಥ. ಅದು ಬಂಟರ ಸಮಾಜದಂತಲ್ಲ, ಎಲ್ಲ ಸಮಾಜದವರು ಬಂದು, ನೀವು ನೋಡಿರ್ಬೋದು, ಎಲ್ಲ ಪೇಪರೆಲ್ಲ ಬಂದಿತ್ತು. ಆ ದಿವಸ, ಮೊದಲನೇ ದಿವಸ ಏನೆಲ್ಲ ಅಲ್ಲಿ ತಿಂಡಿ ಊಟ ಇತ್ತು, ಯಾವುದು ಮೀನು ಕರಿ ಇತ್ತು, ಇದೆಲ್ಲ ಸಹ ಪೇಪರಲ್ಲಿ ಬರ್ತಿದ್ದು. ಅಂದರೆ ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ಎತ್ತಿದ ಕೈ ಸದಾನಂದ ಶೆಟ್ಟಿಯವರು. ಅದೇ ರೀತಿ ಸದಾನಂದ ಶೆಟ್ಟಿಯವರು ಅಟೆಂಡೆಡ್ ದಿ ಏಷ್ಯನ್ ಗೇಮ್ಸ್ ಎಟ್ ಬ್ಯಾಂಕಾಕ್ ಟೆಕ್ನಿಕಲ್ ಅಬ್ಸರ್ವರ್ ಇನ್ 1988ಅಲ್ಲಿ. ಅದೇ ರೀತಿ ಸಿಡ್ನಿ ಒಲಿಂಪಿಕ್ನಲ್ಲಿ ಸಹ 2000ರಲ್ಲಿ
2000 ಅಂದರೆ ಬೀಜಿಂಗ್ನಲ್ಲಿ 2008ರಲ್ಲಿ ನಮ್ಮ ಇಂಡಿಯಾದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು. ಇವರಿಗೆ ಸಿಕ್ಕಿದ ಪ್ರಶಸ್ತಿಗಳು ತುಂಬ ಇದೆ. ಕೆಲವನ್ನೇ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವನ ಪ್ರೆಸಿಡೆಂಟ್ ಇವರು ಈಗ ಮಹಾತ್ಮ ಗಾಂಧಿ ಪೀಸ್ ಫೌಂಡೇಶನ್ ನಮ್ಮ ಮಂಗಳೂರಿನ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮದು 2005ರಲ್ಲಿ ವಂದನಾ ಅವಾರ್ಡ್. Felicitation, and it is our honor to listen to you. So please, madam, give her a big round of applause. National meet was the World Junior Meet. There myself and PT Usha was selected. Our team manager was Milka Singh. He was giving a lot of encouragement. Then he told, you have to represent India, represent bring glory to our India. That and all, he is giving a lot of advice for us. Then my mind also to represent Olympic Games. I was the first Indian woman to represent 4 times continuously Olympic Games. 1984, Los Angeles, 1988, Seoul, 1992, Barcelona, 96, Atlanta. Then later on, I was continuing my sports career. More than 18 years, I ran for my country. Normally, those days, after second Olympics, I got married. Normally, those days after marriage, nobody will come out in the sports period. Those now everybody is doing. Then after marriage, I went to national camp. That Asian meet, I got 2 gold medal, 1 silver medal also. Then 1990, I got my first baby. Those days also, nobody after delivery, nobody will come. The 3 goddesses, Lakshmi, Durga and Saraswati. We have in form of Durga, where even after the child birth, she continued her profession and didn't give up like the modern ladies. The Rotary always believe in diversity, equity and inclusiveness, where everybody is waiting to hear Sadanand Shetty, sir. And I am not going to be a time barrier in between them. Over to you, sir. Good morning to all of you. I have great pleasure to be here in your midst today for the award presentation function today. Function being organized by Rotary Club of Mangalore Central along with Rotary Club of Mangalore City. Mrs. Shaini Wilson, eminent athletic, needs no introduction. And Arjun Padma Shri and Arjun Award recipient, she is the national champion for 14 years. She participated in 400 meters and 800 meters events. ഞാൻ മലയാളത്തിൽ വേണമെങ്കിൽ സംസാരിക്കുക അല്ല അവർക്ക് മനസ്സിലാവില്ല. ಇದು ನನಗೂ ಒಂದು ಭಾಳ ಸಂತೋಷದ ದಿವಸ. ಯಾಕಂತ ಹೇಳಿದ್ರೆ ಈ ರೋಟರಿ ಕ್ಲಬ್ಬಿನ ಈ ವಂದನಾ ಅವಾರ್ಡ್ ಅಂದರೆ ಭಾಳಷ್ಟು ಸಾಧಕರಿಗೆ ಕೊಡಮಾಡುವ ಈ ಅವಾರ್ಡ್. ಅದು ಅಲ್ಲದೆ ಶೈನಿ ವಿಲ್ಸನ್ನ ಭೇಟಿಯಾಗುವ ಒಂದು ಸುಸಂದರ್ಭವು ದೊರಕಿತು. ಹಾಗೆ ವಿಲ್ಸನ್ ಚೇರಿಯನ್ ನಮ್ಮೊಟ್ಟಿಗಿದ್ದಾರೆ, ಸ್ವಿಮ್ಮಿಂಗ್ ಚಾಂಪಿಯನ್, ಅರ್ಜುನ ಅವಾರ್ಡಿ. ಹಾಗೆಯೇ ಇದರ ಚೇರ್ಮನ್ ಡಾಕ್ಟರ್ ಬಿ ದೇವದಾಸ್ ರೈ. ನಾನು ಇಲ್ಲಿಗೆ ಬರಬೇಕಾದ್ರೆ ರಾಜಗೋಪಾಲ್ ರೈ ಅವರು ಶುರುಗೆ ಹೇಳಿದರು, ನಿಮ್ಮನ್ನು ಈಗ ಈ ಸಲ ಕರೀಲಿಕ್ಕೆ ಉಂಟು ಅಂತ ಹೇಳಿದರು. ಈ ಕ್ರೀಡಾ ಕ್ಷೇತ್ರ ಅಂತ ಹೇಳುವಾಗ ಸ್ವಲ್ಪ ನಾನು ಬೇಕಾಗ್ತೇನೆ, ಆಯ್ತಂತ ಹೇಳಿ ಹೋಗ್ತದೆ, ಇಲ್ಲದೆ ಹೋಗೋದೇ ಇಲ್ಲ ಇಲ್ಲಿಯೂ. ಆದರೂ
ದೇವದಾಸರಯ್ಯವರು ಅಂದರೆ ನಮಗೆ ಭಾಳ ಹತ್ತಿರದವರು. ರೋಟ್ರಿ ಕ್ಲಬ್ ಅಂದರೆ ಮತ್ತೆ ಊಟವೂ ಬೇಡ ಅವರಿಗೆ. ಆ ರೀತಿಯಲ್ಲಿ ಭಾಳ ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಒಂದು ಸಮಯದಲ್ಲಿ ನಮ್ಮದೇ ಕಟ್ಟಡದಲ್ಲಿ ಈ ಮೀಟಿಂಗೆಲ್ಲ ಆಗ್ತಿತ್ತು. ಚಂದ್ರ ಸಾಡ್ಯ ಅಂತ ಅಧ್ಯಕ್ಷರಾದಲ್ಲಿ ಇವರು ನಮ್ಮ ರಾಜಗೋಪಾಲ್ ರೈ ಅವರು ನಮ್ಮಲ್ಲಿ ಇರುವಾಗನೇ ಅಧ್ಯಕ್ಷರಾದ್ದು ಕಾಣ್ತದೆ ನನಗೆ. ಹೌದು. ಹಾಗೂ ಕ್ರೀಡಾಪಟುಗಳೆಲ್ಲ ಇದ್ದಾರೆ. ಅಶ್ವಿನ್ ನಾಯ್ಕ್ ಅಂದರೆ ಅವನು ನೆನಪು ಕರೆಕ್ಟ್ ಇದೆ ನನಗೆ. ಯಾಕಂತ ಹೇಳಿದರೆ ಇಂಟರ್ನ್ಯಾಷನಲ್ ಲೆವೆಲ್ಲಿ ಒಂದು ಮೋಟ್ರ್ ಕಾರ್ ಸ್ಪೋರ್ಟ್ಸ್ ನ್ಯಾಷನಲ್ ಲೆವೆಲ್ನಲ್ಲಿ ಭಾಳಷ್ಟು ಸಾಧನೆ ಮಾಡಿದ ಹುಡುಗ. ಇನ್ನೊಬ್ಬರು ಆತ್ಮೀಯರು ರಾಜೇಶ್ ಶೆಟ್ಟಿ, ಪ್ರೆಸಿಡೆಂಟ್. ಅವರಿಗೂ ನನಗೂ ಒಂದು ಸಂಬಂಧ ಆಗಿ ಭಾಳ ವರ್ಷ ಆಯಿತು. ಆದರೆ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ನಂತರ ನನಗೆ ಒಂದು ಭಾಳ ಸಂತೋಷ ಆಯಿತು. ಯಾಕಂದರೆ ನಮ್ಮವರೇ ಇಲ್ಲಿ ಮೇಲೆ ಬಂದರೆ ನಮಗೆ ಭಾಳ ಸಂತೋಷ. ಯಾವುದಾದ್ರೂ ಒಂದರಲ್ಲಿ ಯಾರೇ ಆಗಲಿ ನಮ್ಮವರಂತ ಆಗಬೇಕು ನಮಗೆ. ಹಾಗಿರುವಾಗ ರಾಜೇಶ್ ಭಾಳ ಖುಷಿಯಾಯಿತು. ರಾಜೇಶ್ ಹಾಗೆಯೇ ರವಿ ಜಾಲನ್ ಇದ್ದಾರೆ, ನಮ್ಮ ನೇಬರರು. ಅವರು ಯಾವಾಗಲೂ ಡೆಡಿಕೇಟೆಡ್. ಅವಿನಾಶ್ ಕುಲಾಲ್, ವರುಣ್ ರೈ, ಭಾಸ್ಕರ್ ರಾಹುಲ್ ಆಚಾರ್ಯ ಇದ್ದಾರೆ, ರೋಟರಿ ಅಧ್ಯಕ್ಷರು. ಇನ್ನು ಯಾರ್ದು ಹೆಸರು ನನಗೆ ಬರುವುದಿಲ್ಲ. ಹಾಗೆಯೇ ಈ ವಂದನಾ ಅವಾರ್ಡ್ ಒಂದು ಅವರವರು ಮಾಡಿದ ಸಾಧನೆ ವ್ಯಾಪ್ತಿಯನ್ನು ಗುರುತಿಸಿ ಒಂದು ಅವಾರ್ಡ್ ಕೊಡುವುದುಂಟಲ್ಲ, ನಿಜವಾಗಿಯೂ ಒಂದು ಉತ್ತಮ ಪರಂಪರೆ. ಅದು ಅಲ್ಲದೆ ಸಂಪ್ರದಾಯ ಕೂಡ. ಈ ಸನ್ಮಾನವನ್ನು ಸ್ವೀಕರಿಸಿದವರಿಗೆ ಒಂದು ಜವಾಬ್ದಾರಿಯೂ ಬರ್ತದೆ. ನನಗೆ ಇಂಥ ಕ್ಲಬ್ ಸನ್ಮಾನ ಮಾಡಿದೆ. ಹಾಗೆಯೇ ಈಗ ಶೈನಿ ವಿಲ್ಸನ್ ಅವರಿಗೆ ಸನ್ಮಾನ ಮಾಡಿದರು. ಅವರು ಸಾಧಾರಣ 14 ವರ್ಷದಲ್ಲಿ ಈ ರೆಕಾರ್ಡ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. 10 ವರ್ಷ ಕಂಟಿನ್ಯೂಸ್ ರೆಕಾರ್ಡ್ ಮಾಡಿದ್ದಾರೆ, 14ರಿಂದ 24ರವರೆಗೆ. ಅಲ್ಲೇ ಮನಸ್ಲೇ ಹೆಚ್ಚಿಗೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ರೋಟರಿಯನ್ಸ್ ಎಲ್ಲ ನನ್ನ ಆತ್ಮೀಯರೇ, ನನ್ನ ಫ್ರೆಂಡ್ಸೇ ಇರುವುದರಿಂದ ನನಗೆ ಇಲ್ಲಿ ಬರುವ ಅವಕಾಶವೂ ಸಿಕ್ಕಿತು. ಅಲ್ಲದೆ ರಾಜಗೋಪಾಲ್ ರೈ ನನ್ನನ್ನು ಭಾಳ ಹೊಗಳಿದರು. ಅಷ್ಟು ಬೇಡ ಇತ್ತು, ಭಾಳ ಹೊಗಳಿದರು. I request our president to hand over a small token of gift to the guest. Sadanand Shetty sir. Well, thank you sir. May the breed keep growing. Good evening everyone. Being the secretary of the Rotary Club of Mangalore City, I deem a great honor and privilege to propose the vote of thanks on this memorable occasion. Let me first of all start by giving a glory to the Almighty God for making today's occasion a resounding success. Today, I take this opportunity to Club of Mangalore City would like to thank today's Vandana awardee, Mrs. Shiny Wilson, Padma Shri awardee and Arjuna awardee. Ma'am, you might be scared of mic, but your achievements and success spoke a lot in today's occasion. I would also like to thank an Arjuna awardee. Thank you, sir. I would also like to thank today's chief guest, Dr. A. Sadananda Shetty, Chairman Sri Devi Education Trust Mangaluru, who spared his time from his busiest schedule to grace his occasion. Thank you, sir. Now I place on record our gratitude to our guest of honor, Rotractor Rahul Acharya, District Rotrac Representative, RI District 3181, for his generous support for this event. Thank you, Rahul. Next, I would like to thank our PDG MPHF, Dr. B. Devdas Rai, Chairman Awardee Committee, for his presence and constant support for our club. Your guidance will always. Thank you so much, sir. My heartfelt thanks to
Rotarian Rajesh Shetty, President, Rotary Club of Mangalore Central, and Rotarian PPPHF Ravi Jalan, Secretary, Rotary Club of Mangalore Central. And also a special thanks to Rotractor Avinash Kulal, President, Rotrac Club of Mangalore City. Last but not the least, I would like to thank all my dear Rotarian and Rotractors for making this function a resounding success. Yeah, I'd also like to thank Rotarian Sai Baba Rao and Rotarian Brian Pinto, sir. Thank you for joining this day.